ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಾವು ಜಿಲ್ಲಾ ಮಟ್ಟದ ಪ್ರಥಮ ಸಭೆಯನ್ನು ಕರೀತಾ ಇದ್ದೇವೆ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಒಂದು ಡಿಪಾರ್ಟ್ಮೆಂಟ್ ಅಂತೇಳಿ ಫ್ಯಾಮಿಲಿ, ಒಂದು ಕುಟುಂಬದ ರೀತಿಯಲ್ಲಿ ಅದು ಕೆಲಸ ಆಗಬೇಕು. ಟೀಮ್ ವರ್ಕ್ ಶುಡ್ ಬಿ ದಿ ಮೇನ್. ಒಬ್ಬರಿಗೊಬ್ಬರು ಒಂದು ಗೌರ್ಮೆಂಟ್ ಸಿಸ್ಟಮ್ನಲ್ಲಿ ಒಬ್ಬರಿಗೊಬ್ಬರು ಅದು ಅರ್ಥ ಮಾಡಿಕೊಂಡು ಸಹಕರಿಸಿದರೆ ಬಹುಶಃ ಮುಂದೆ ಹೋದರೆ ಮಾತ್ರ ಸಮರ್ಪಕವಾಗಿ ಹೋಗಲಿಕ್ಕೆ ಆಗ್ತದೆ. ಅದಕ್ಕಾಗಿ ಫಸ್ಟ್ ನಾನು ನಿಮ್ಮನ್ನು ಮಿನಿಸ್ಟರ್ ಆಗಿ ನಾನು ನಿಮ್ಮನ್ನು ಫಸ್ಟ್ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ವಿಚಾರಗಳೇನಿದೆ ನೋಡುವಂಥ ಜವಾಬ್ದಾರಿ ಕೂಡ ನನಗೆ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಇವತ್ತು ಈ ಮೀಟಿಂಗನ್ನು ನಮ್ಮ ಜಿಲ್ಲಾಧಿಕಾರಿ CS ಜೊತೆ ನಾವು ಕರೆದಿದ್ದೇವೆ. ಯಾಕೆ ನಮಗೊಂದು ಕ್ಲಿಯರ್ ಕಟ್ಟಾಗಿ ಆ ವಿಚಾರ ನಮಗೆ ತಿಳಿಬೇಕು, ನಾವು ಮುಂದೆ ಹೋಗಬೇಕಂತ ನಾವು ಆಲೋಚನೆ ಇರಬೇಕು. ಆದ ಕಾರಣ ಇವತ್ತಿನ ಈ ಒಂದು ಸಭೆ ಬಹುಶಃ ಅದು ಏನೋ ನಿಮ್ಮನ್ನು ಇಲ್ಲಿ ತನಿಖೆ ಮಾಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ಅಂತಲ್ಲ, ಇದು ನಿಮ್ಮನ್ನು ಯಾವ ರೀತಿ ಕೆಲಸ ಮಾಡೋದು ನೋಡೋ ಜೊತೆಯಲ್ಲಿ ನಿಮ್ಮಿಂದ ಸಲಹೆ ಸೂಚನೆ ನಾವು ಪಡೆದುಕೊಂಡು ಮುಂದೆ ಯಾವ ರೀತಿ ಅಂತ ತೆಕ್ಕೊಂಡು ಹೋಗ್ಬೇಕಂತೇಳಿ ಒಂದು ಸಮಾಲೋಚನೆ ಮಾಡೋದು ಸಭೆ. ಅದಕ್ಕಾಗಿ ನಾನೆಲ್ಲ THO ಇರಲಿ, DHOs ಇರಲಿ, ಎಲ್ಲ ಮುಖ್ಯಸ್ಥರಿರಲಿ, ಪ್ರೋಗ್ರಾಮ್ ಆಫೀಸರ್ಸ್ ಇರಲಿ ಆ್ಯಂಡ್ PSC ಡಾಕ್ಟರ್ಸ್ ಇರಲಿ, ಐ ಆಮ್ ಟೆಲ್ಲಿಂಗ್ ಯು, ನಿಮಗೆ ಏನಾದರೂ ಇದ್ದರೆ ನಿರ್ಭಯವಾಗಿ ಓಪನ್ ಆಗಿ ನೀವು ಇಲ್ಲಿ ಹೇಳಬೇಕು. ನೀವೇನಾದರೂ ಸಮಸ್ಯೆಯಲ್ಲಿ ಹೇಳಿದರೆ ಮಾತ್ರ ನಮ್ಗೆ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಇವತ್ತು ನಮ್ಮಲ್ಲಿ ಇಲ್ಲಿ ಹೇಳದೆ ಇನ್ನು PSC ಆಫೀಸಲ್ಲಿ ಕೂತ್ಕೊಂಡು ಇದು ಆಗಿ ಉಂಟು ಯಾರಿಗೂ ನಾನು ಕೂಡ ಕೇಳೋದಿಲ್ಲ, ನೀವು ಹೇಳೋದು ನಿಮಗೆ ಪರಿಹಾರ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆಯನ್ನೇ ನಿಮ್ಮ ತಲೆಯಲ್ಲಿ ಹೊತ್ತುಕೊಂಡು ಹೋದರೆ ಎಷ್ಟು ದಿವಸ ಹೋಗ್ಬೋದು, ಯಾವ ರೀತಿ ನಾವು ಬರುವಂಥ ಪೇಷಂಟ್ಗಳಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಪೇಷಂಟ್ಗಳಿಗೆ ನೆಮ್ಮದಿಯಿಂದ ತಾವು ಇವತ್ತು ಚಿಕಿತ್ಸೆ ಕೊಡಬೇಕಾದ್ರೆ ನಿಮ್ಮಲ್ಲಿರುವಂತೆಲ್ಲ ಸಮಸ್ಯೆಯನ್ನು ದೂರ ಇಟ್ಟುಕೊಂಡು ನಾವು ಮುಂದೆ ಇವತ್ತು ಹೋಗಬೇಕು. ನಾನು ಹಿಂದೆ ಕೂಡ ನಮ್ಮ ಮಂತ್ರಿ ಆಗಿದ್ದೇನೆ. ಐ ಹ್ಯಾವ್ ಸೀನ್ ಆಫ್ ದಿ ಬೆಸ್ಟ್ ಡಾಕ್ಟರ್ಸ್ ಆ್ಯಂಡ್ ವರ್ಸ್ಟ್ ಆಫ್ ದಿ ವರ್ಸ್ಟ್ ಡಾಕ್ಟರ್ಸ್. ನನಗೆಲ್ಲ ಕೂಡ ಇಲಾಖೆಯಲ್ಲಿ ಏನು ನಡೀತದೆ ಅಂತ ನನಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಅದಕ್ಕೆ ನನಗೆ ಟೋಟಲ್ ಮೆನಿ ನಮಗೆ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದಾರೆ ಸರ್. 6 ಸ್ಯಾಂಕ್ಷನ್ ಇದೆ, ಒಂದು ವೇಕೆಂಟ್ ಇದೆ ಸರ್. ಮಲೇರಿಯಾ DMO ಡಿಸ್ಟ್ರಿಕ್ಟ್ ಮಲೇರಿಯಾ ಆಫೀಸರ್ ಅಂತ ಅವರು ವೇಕೆಂಟ್ ಇದೆ, ಅವರು DD ಪ್ರಮೋಷನ್ ಆಗಿ ಹೋಗಿದ್ರು ಸರ್. ಇನ್ನು 5 ಜನ ಇದ್ದಾರೆ ಸರ್, ಅದು DS1 ಇನ್ಚಾರ್ಜ್ ಇದ್ದಾರೆ ಸರ್. ಅದಕ್ಕೆ ನಾನು ಈ ಅಧಿಕೃತವಾಗಿ ಸಬ್ಜೆಕ್ಟ್ ಹೋಗೋ ಮುಂಚೆ ಸರ್, ಈ ಮಲೇರಿಯಾ, ಡೆಂಗು, ವೈರಲ್ ಫೀವರ್ ಬರೆಗೆ ಹಾಂ ಸರ್, ನೀವು ಆ್ಯಂಡ್ ನಮ್ಮ ಲೋಕಲ್ ಬಾಡಿ ಇಲ್ಲಿ ಕಾರ್ಪೊರೇಷನ್ ಬೇರೆ ಬೇರೆ THOಗಳು ಅಲ್ಲಿರುವ ಚೀಫ್ ಆಫೀಸರ್ಸ್ ಕೂತ್ಕೊಂಡು ನೀವು ಆ ಲೋಕಲ್ PSC ಚರ್ಚಿಸಿ ಅಲ್ಲಿ ಏನು ಪ್ರಿಕಾಷನ್ ಮೆಜರ್ ತಗೊಳ್ಬೇಕು ಈಗಲೇ ಸ್ಟಾರ್ಟ್ ಮಾಡಬೇಕು. ಎಸ್ ಸರ್. ಅದು ನಿಮ್ಮದು ಫಾಗಿಂಗ್ ಇರಲಿ ಅಥವಾ ಸ್ಪ್ರೇಯಿಂಗ್ ಇರಲಿ ಇದೆಯಾ? ಇದೆ ಸರ್. ಎಂತ ಇದೆ? ಫಾಗಿಂಗ್ ಮಿಷನ್ಸ್ ಇದೆ ಸರ್. ಎಷ್ಟಿದೆ? ಎಲ್ಲ ವರ್ಕಿಂಗ್ ಇದೆಯಾ? 20 ಎಲ್ಲಿದೆ? ಅಲ್ಲ ಬೇಕಂತ ಹೇಳಿದ್ರೆ ನೋಡಿ ಕೂತ್ಕೊಳ್ಳಿ, ಬೇಕಂತ ಹೇಳಿದ್ರೆ ಹಾಗೆ ಯು ಮೇಕ್ ಆ್ಯಕ್ಷನ್ ಪ್ಲ್ಯಾನ್. ಒಂದು THO ಅಲ್ಲಿ ಎಷ್ಟಿದೆ? ಯಾರು ಪುತ್ತೂರು THO ಯಾರು? ಎಷ್ಟಿದೆ? ಎಷ್ಟು ವರ್ಷ ಆಯಿತು ಪುತ್ತೂರಲ್ಲಿ THO ಆಗಿ? ಎಷ್ಟು ವರ್ಷ ಆಯಿತು? 4 years. ಎಷ್ಟು ಫಾಗಿಂಗ್ ಮಿಷಿನ್ ಇದೆ? ಹೌದು, ಮತ್ತೆ ಕೆಲವೊಂದು ನಮ್ಮ ಆರೋಗ್ಯ CHS ಅಲ್ಲಿ ಟೋಟಲ್ ಆಯ್ತು. ನಿಮ್ಮ ತಾಲೂಕಲ್ಲಿ ಎಷ್ಟಿದೆ? ಇಲ್ಲಿ 6 ಇದೆ. ಎಲ್ಲ ವರ್ಕಿಂಗ್ ಕಂಡೀಷನಾ? ಜನ ಇದ್ದಾರಾ? ಬಿಟ್ಟು ಆಯಿತು, ಜನ ಇದ್ದಾರಾ? ಮದ್ದಿದೆಯಾ? ಮತ್ತೆ ಬಿಟ್ಟು ಮತ್ತೆ ಯಾಕೆ ಕಾಯ್ತಿದ್ದೀರಿ? ಎಲ್ಲ ಆ ಕೆಲಸ ಆಗ್ತಿದೆಯಾ ಎಲ್ಲ ಕಡೆ? ಆಗಿಲ್ಲ ಮಾತ್ರ. ಈಗ ಟೆಲ್ಲಿಂಗ್ ಇದು ರೋಗ ಬಂದ ನಂತರ ಕೊಡುದಾ? ಯು ನೋ ವಿಚ್ ಇಸ್ ದ ಟೈಮ್ ವೈರಲ್ ಫೀವರ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಒಂದು ಸೀಸನ್ ಇರ್ತದೆ. ಎಲ್ಲ ಟೈಮಲ್ಲಿ ಕೂಡ ಇರುವುದಿಲ್ಲ. ಮಳೆಗಾಲ ಪ್ರಾರಂಭ ಆಗುವ ಒಂದು ಇನ್ನು ಜೋರು ಮಳೆ ಬಂದು ಮತ್ತೆ ಅದು ಹೋಗ್ತದೆ. ಈ ಟೈಮ್ನಲ್ಲಿ ಎಲ್ಲ ಕೂಡ ಇವತ್ತು ಇರುವಂಥದ್ದು. ಯಾಕೆ ಮಳೆ ಬರ್ತದೆ ಮತ್ತು ಮಳೆ ನಿಲ್ತದೆ, ಮತ್ತು 10 ದಿವಸ ಮಳೆ ಬರುವುದಿಲ್ಲ. ಆವಾಗ ಇದೆಲ್ಲ ಕೂಡ ಸ್ಟಾರ್ಟ್ ಆಗೋದು, ಅಲ್ಲಿ ನೀರು ನಿಂತು. ಹೌದಾ? ಒಮ್ಮೆ ವಿಪರೀತವಾದ ಮಳೆ ಬಂದ ನಂತರ ನಿಮ್ಗೆ ಯಾವುದೇ ಇದು ಕೂಡ ಅಷ್ಟು ಇರುವುದಿಲ್ಲ. ಸೊ ದಿಸ್ ಇಸ್ ದ ಟೈಮ್. ನೀವು ಇದು ಬರಲಿ ಮತ್ತೆ ನೋಡೋದು ಅಲ್ಲಿ ಬಂದು ಬಿಡ್ತದೆ, ಮತ್ತೆ ಗಾಳಿಯಲ್ಲಿ ವೈರಸ್ ನಮ್ಗೆ ಕೊಲ್ಲಿಕ್ಕೆ ಆಗ್ತದ. ಆಲ್ರೆಡಿ ಏನು ಮಾಡಿದ್ದಾರೆ, ಎಲ್ಲ PSC ಅಲ್ಲಿ ಅವರು ಪ್ರಿಪೇರ್ನೆಸ್ ಪ್ಲಾನ್ ಮಾಡಲಿಕ್ಕೆ ಹೇಳಿದ್ದಾರೆ ಸರ್. ಅವ್ರು ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲಿ ವೇಕೆಂಟ್ ಇದೆ ಆ ವೇಕೆಂಟ್ ಇರುವಲ್ಲಿ ಉಳಿದ ವರ್ಕರ್ಸನ್ನು ಹಾಕೊಂಡು NGO ಅನ್ನು ಯೂಸ್ ಮಾಡ್ಕೊಂಡು ಒಂದು ಪ್ಲಾನ್ ಮಾಡಿ ಬಂದರೆ ಏನು ಮಾಡಬೇಕು, ಬರೋದಕ್ಕೆ ಮೊದಲು ಏನು ಮಾಡಬೇಕು ಅಷ್ಟೇ ಮಾಡ್ಕೊಂಡಿದ್ದಾರೆ. ಸಿ ಅಲ್ಟಿಮೇಟ್ಲಿ ಐ ವಾಂಟ್ ದ ರಿಸಲ್ಟ್.
ನಿಮಗೇನು ಪ್ಲ್ಯಾನ್ ಮಾಡ್ತೀರಿ ಅದನ್ನೆಲ್ಲ ನಾವು ನಿಮಗೆ ಬಿಟ್ಟಿದ್ದೇವೆ. ನಮಗೆ ಪ್ಲ್ಯಾನ್ ಮಾಡೋ ಸಬ್ಜೆಕ್ಟೇ ಅದು, ನೀವು ಮಾಡಿಕೊಳ್ಳಿ. ನನಗೇನಿದೆ ಅಂತ ಹೇಳಿ ಮಳೆಗಾಲ ಈಗ ಸ್ಟಾರ್ಟ್ ಆಗಿದೆ, ಮತ್ತೆ ನಿಂತಿದೆ, ಮತ್ತೆ ಈಗ ಅಲ್ಲಿ ನೀರು ನಿಂತಿದೆ, ಹೌದಾ? ಈಗ ಅಂಗಡಿಯವನಿಗೆ ಹೋಗಿ ವಾರ್ನ್ ಮಾಡೋದು, ಅಲ್ಲಿ ಸ್ವಚ್ಛ ಸೇರಿಸುವಂಥದ್ದು, ನಿಮ್ಮ ಅಲ್ಲಿ ಎಲ್ಲಿ ಬೇಕು ಫಾಗಿ ಅಲ್ಲಿ ನೀವು ನಡೆಸ್ಕೊಂಡು ಹೋಗುವಂಥದ್ದು, ಮನೆಯವರಿಗೆ ಜನಜಾಗೃತಿ ಈ ಕೆಲಸ ಈ ಟೈಮಲ್ಲಿ ಆಗಬೇಕು. ಇನ್ನು ಆಗಸ್ಟ್ ನಂತರ ನೀವು ಒಮ್ಮೆ ಮಳೆ ಕಂಟಿನ್ಯೂಸ್ ಪ್ರಾರಂಭ ಆದರೆ ಮತ್ತೆ ಅಷ್ಟು ವೈರಸ್ ಬರಲಿಕ್ಕೆ ಆಗುವುದಿಲ್ಲ. ಬಂದರಲ್ಲಿ ಈಗ ಬರೋದು, ಯಾಕೆ ದಿಸ್ ಇಸ್ ಅ ಟೈಮ್, ಬ್ರೀಡಿಂಗ್ ಟೈಮ್. ಎಸ್ ಸರ್. ಮಳೆ ನಿಂತು ಅವಾಗ ಅದು ಮತ್ತೆ ಶಾಲೆಯಲ್ಲಿ ನೀರು ನಿಂತಿರ್ತದೆ, ಆವಾಗ ಅಲ್ಲಿ ಬ್ರೀಡ್ ಆಗ್ತದೆ. ಈ ಟೈಮ್ನಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಸೊ ದಿಸ್ ವಿಲ್ ಬಿ ಇನ್ ಆಲ್ ದ THOs. ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಕೂತ್ಕೊಳ್ಳಿ, ನನಗೆಲ್ಲ THO ಒಂದು ರಿಪೋರ್ಟ್ ಕೊಡಿ ಇದಾದ ನಂತರ ಏನಂತೇಳಿ. ಸೊ ನಾಟ್ ಓನ್ಲಿ ಮಲೇರಿಯಾ, ಡೆಂಗು ಎಲ್ಲವೂ ಕೂಡ ಸಿಟಿ ಕಾರ್ಪೊರೇಷನ್ ಕೂಡ ಇವತ್ತು ನೀವು ಮಾತಾಡಿಕೊಂಡು ಆಗಬೇಕು, ಎಲ್ಲ ವಾರ್ಡ್ನಲ್ಲಿ ಕೂಡ ಮಾಡ್ತೇವೆ, ಕಲಿಸಬೇಕು. ಇದಕ್ಕೆ ಮತ್ತು ಇದಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಈಗಲೇ ಮಾಡಿ ಬಂದ ನಂತರ ಅಲ್ಲ, ದಿಸ್ ಇಸ್ ದ ಟೈಮ್. ಅರ್ಬನ್ PSC 64 ರೂರಲ್ PSC ಇದೆ ಸರ್. ಅರ್ಬನ್ PSCನಲ್ಲಿ ಒಂದು ಬಂಟ್ವಾಳದಲ್ಲಿ, ಒಂದು ಪುತ್ತೂರಲ್ಲಿದೆ, ಇನ್ನೇ 10 ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲೇ ಇದೆ ಸರ್. ಓಕೆ. 64 ಎಷ್ಟು ಡಾಕ್ಟರ್ ಇದ್ದಾರೆ? ಸ್ಲೈಡ್ ಹಾಕಿ. ಯಾಕೆ ಸ್ಲೈಡ್ ನಿಮ್ಮ ಬಾಯಾಟಿ ಗೊತ್ತಿಲ್ವಾ? ಇದೆ ಸರ್. ಮತ್ತೇನು ಟೋಟಲ್ 64ರಲ್ಲಿ ಎಷ್ಟು ಡಾಕ್ಟರ್ ಇದ್ದಾರೆ ಇಲ್ವಾ ಸರ್? ಇದರಲ್ಲಿ 64ರಲ್ಲಿ 8 ಕ್ಲಿಯರ್ ವೇಕೆಂಟ್ ಇದೆ ಸರ್. 8 ಸರ್. ಇನ್ನು ಉಳಿದಿದ್ದರಲ್ಲಿ ಕಂಪಲ್ಸರಿ ಮೆಡಿಕಲ್ 1 year ಕಂಪಲ್ಸರಿ ಮೆಡಿಕಲ್ ಪೋಸ್ಟಿಂಗ್ ಇದೆ ಸರ್. ಇನ್ನು ಉಳಿದಿದ್ದು 8 ವೇಕೆಂಟ್ ಇದೆ. ಬೇಕೆಂಟ್ ಅಂದ್ರೆ ನಾಟ್ ಇನ್ ಕಾಂಟ್ರಾಕ್ಟ್ ಕೂಡ ಇಲ್ಲ. ಈ 64ಅಲ್ಲಿ ಎಷ್ಟು ಪರ್ಮನೆಂಟ್ ಇದ್ದಾರೆ ಸರ್? ಪರ್ಮನೆಂಟ್ ಡಾಕ್ಟರ್ಸ್ 64ರಲ್ಲಿ ಎಷ್ಟು ವರ್ಷದ DHO ಆಗಿ ನೀವು ಸರ್? 2 ವರ್ಷ ಸರ್. ಮತ್ತೆ ಯಾಕೆ ಇಲ್ಲಿ ಕೊಡ್ತೇನೆ ಸರ್. ನೀವು ಡಾಕ್ಟರ್ ಪಾಸ್ ಆದವ್ರು ಯಾಕೆ ಇದರಲ್ಲಿ ಲೆಕ್ಕ? ಸಾರಿ ಸರ್. ಕಾಯಂ 38 ಇದ್ದಾರೆ ಸರ್, ಗುತ್ತಿಗೆ 11, 12 1 ವರ್ಷದ ಕಾಂಟ್ರಾಕ್ಟ್ ಹೋಗ್ತಿದೆ. ಅಂದ್ರೆ ಇವರು ನಿಮ್ಮ ಕಲ್ತು ಇದಕ್ಕೆ ರೂರಲ್ ಸರ್ವಿಸ್? ಹೌದು, ರೂರಲ್ ಸರ್ವಿಸ್. ಈ 11ರಲ್ಲಿ ಎಷ್ಟು ಜನ ಎಷ್ಟೆಷ್ಟು ವರ್ಷದಿಂದ ಇದ್ದಾರೆ ಇವರು? ಒಂದು 11ರಲ್ಲಿ ಈ ಬಾರಿ ಒಂದು 10. ಓ ದ ಕಾಂಟ್ರಾಕ್ಟ್ ಡಾಕ್ಟರ್ಸ್ ಕೈ ಎತ್ತಿ. ಓಕೆ, ಎಷ್ಟು ವರ್ಷ ಆಯಿತು? 3 ಗುಡ್. ಬೇರೆ ಇದ್ದಾರೆ? ಹೌ ಮೆನಿ ಇಯರ್ಸ್? ಅದರಲ್ಲಿ ನಮ್ಮ ಕ್ಲಿನಿಕ್ ಅವರು ಕೂಡ ಇದ್ದಾರೆ ಸರ್. ನಮ್ಮ ಕ್ಲಿನಿಕ್ ಅಲ್ಲ, PSC ಆಲ್ 3 years. ವೆರಿ ಗುಡ್. ಓಕೆ. ಈಗ 8 ವೇಕೆನ್ಸಿ ಇದೆಯಾ? ಹಾಂ ಸರ್. ಎಲ್ಲಿ ಎಲ್ಲ ವೇಕೆನ್ಸಿ ಸರ್? ಈಶ್ವರಮಂಗಲ, ಮೂಡುಬಿದಿರೆ, ನಾರಾವಿ, ಸಿರ್ತಾಡಿ, ಕೊಲ್ಲಮೊಗರ, ಬೆಂಜನಪದವು, ಅಡ್ಯಾರ್, ICDS ಒಂದು ದಿವಸ, ಅರಂತೋಡು, ಮಂಚಿ, ಕುರ್ನಾಡು ಸರ್. ಇಷ್ಟು ವೇಕೆಂಟ್ ಇದೆ, ಕ್ಲಿಯರ್ ವೇಕೆಂಟ್ ಇದೆ ಸರ್. ಇದು MBBS ಇದು? ಹೌದು ಸರ್. ಹೌದು ಸರ್. ಓಕೆ. ಈಗ ವಾಕ್-ಇನ್ ಇಂಟರ್ವ್ಯೂ ಇದೆ? ಹಾಂ ಸರ್. ಹೌದಾ? ಹೌದು ಸರ್. ನೇರವಾಗಿ ಬಂದು ಅವ್ರಿಗೆ 1 year ಅವ್ರು ಮಾಡಬೇಕು. ದೇ ಕ್ಯಾನ್ ಕಮ್ ಡೈರೆಕ್ಟ್ಲಿ. ಬಂದ ತಕ್ಷಣ ನೋಡಿ, ಡಾಕ್ಟರ್ಸ್ನವರು ನೀವು ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತೇಳಿ ಯಾರು ಕೂಡ ತಯಾರಿರುವುದಿಲ್ಲ. ನೀವು ಬಂದಾಗ ಅವ್ರನ್ನ ಚೆನ್ನಾಗಿ ಮಾತಾಡಿ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟು ಸೇರಿದ್ರೆ ಬಂದು ಸೇರ್ತಾರೆ ಇದರಲ್ಲಿ. ಎಸ್ ಸರ್. ಸೊ ನಿಮ್ಮ ಅಲ್ಲಿ ಅಪ್ರೋಚ್ ಕೂಡ ಇಂಪಾರ್ಟೆಂಟ್ ಇರ್ತದೆ. DHO ಆಫೀಸ್ ಅಪ್ರೋಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇದರಲ್ಲಿ ಅವ್ರು ಬಂದಾಗ ಇದರಲ್ಲಿ. ಬಿಕಾಸ್ ದೇ ಆರ್ ಆಲ್ ಫ್ರೆಷರ್ಸ್. ನಿಮಗೆ 10-15 ವರ್ಷ ನೀವು ಸೇರಿ ಅವರೇನು ಸೀಸನ್ ಆಗಲಿಲ್ಲ. ದೇ ಆರ್ ಆಲ್ ಡೆಲಿಕೇಟ್ ಮೈಂಡ್. ಹುಡುಗಿಯರಿರಲಿ ಜಸ್ಟ್ ಕಮ್ ಔಟ್, ದೇ ಡೋಂಟ್ ನೋ ಇದರಲ್ಲಿ. ನೀವು ಬಂದು ಚೆನ್ನಾಗಿ ಮಾತಾಡಿ ಧೈರ್ಯ ಕೊಟ್ಟರೆ ಎಸ್. ನೀವು ಬಂದಾಗ ಉದಾಸೀನ ಮಾತಾಡೋದು, ಕೇರ್ ಮಾಡೋದಿಲ್ಲ, ಇದು ಬೇಕಾ, ಅವ್ನು ಬರುವವನು ಕೂಡ ಬರೋದಿಲ್ಲ. ಕೆಲವು ನಿಮ್ಮ ಅಪ್ರೋಚಿಂದ ಇಲ್ಲ ಅಂತಲ್ಲ, ಕೆಲವು ಕಡೆ ಎಷ್ಟೋ ಡಾಕ್ಟರ್ಸ್ ಪಾಪ ಬಂದು ಸೇರಿದವರು ನಿಮ್ಮ DHO ಕಚೇರಿಯ ಕಿರುಕುಳ ಅಂತಲ್ಲ, ಇವರಿಗೆ ಒಂದು ಮಾನಸಿಕ ನಿಮ್ಮ ವಾರ್ತಾವ್ರು ನೋಡಿ ಉಂಟಲ್ಲ, ಬಿಟ್ಟು ಹೋದವರು ಜನ ಇದ್ದಾರೆ. ಈ ಕೆಲಸನೇ ಬೇಡ ಅಂತೇಳಿ ನಾವಿಲ್ಲೇ ಬೇರೆ ಹೋಗ್ತೇವೆ ಅಂತೇಳಿ ಎಷ್ಟೋ ಜನ ಇದ್ದಾರೆ. ಸೊ ಫಸ್ಟ್ ನೀವು ಹೊಸವ್ರನ್ನ ಅಟ್ರಾಕ್ಷನ್ ಮಾಡಬೇಕಾದ್ರೆ ನಿಮ್ಮ ನೀವು ಸೇರಿ ನಿಮ್ಮ ಕಚೇರಿ ಶುಡ್ ಬಿ ಪರ್ಫೆಕ್ಟ್. ಐ ಆಮ್ ಟೆಲಿಂಗ್ ಯು. ಎಸ್. ಮತ್ತು ಏನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋದೆ ಮತ್ತು ನಮಗೆ ಪುಡಿಸೋತಿಲ್ಲ. ಅದನ್ನು ಅದಕ್ಕೆ ಸಪ್ರೇಟ್ ಒಂದು ಕತೆ ಬರೀತೇನೆ ನಾನು. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಮಂಗಳೂರು DHO. ಎಸ್ ಸರ್. ಐ ಆಮ್ ಟೆಲಿಂಗ್ ಜನರಲಿ ವಾಟ್ ಹ್ಯಾಪನ್ಸ್. ನೀವು ಕಾಂಟ್ರಾಕ್ಟರ್ ಒಂದು ನಮೂನೆ ನೋಡೋದು, ಡಾಕ್ಟ್ರುಗಳನ್ನು ನಾವು ಪರ್ಮನೆಂಟ್ ಅಂತ ನೀವು ಬಾಸಿಸಮ್ ಮಾಡೋದು, ನೀವು ಕೊಟ್ಟಂಥ ನಿಮ್ಮ EM ಅವರ ಕೆಲಸವನ್ನು ಇವರ ಹತ್ರ ಮಾಡಿಸೋದು, ಈ ಡಾಕ್ಟರ್ ಹತ್ರ. ಯಾರು ಎಂತ ತಲೆಗೆಟ್ಟಿದ್ದಾನೆ ಇಲ್ಲಿಗೆ ಅವರಿಗೆ? ಅವ್ರವ್ರು ಏನು ಕೆಲಸನ ಅವ್ರವ್ರು ಮಾಡಬೇಕು. ನೀವು 10 ಗಂಟೆ ಕರೆಕ್ಟ್ ಬಂದ್ರಲ್ಲ ಅವ್ನು ಕೂಡ ಬರೋದು, ನೀವು 11 ಗಂಟೆಗೆ ಬರೋದು.
ನಿಮ್ಮನ್ನು ನೋಡಿ ಮತ್ತೆ ಅವ್ರು ಬರ್ತಾರೆ ಬೇಗ. ಇಲ್ಲ ಸರ್. ಮತ್ತೆ ನಾನು ಜನರಲ್ ಆಗಿ ಎಲ್ಲ ಸೀನಿಯರ್ ಡಾಕ್ಟರ್ಸ್ಗೆ ನಾನು ಹೇಳ್ತೇನೆ, ಐ ನೋ ಎವ್ರಿಥಿಂಗ್. ಇದರಲ್ಲಿ ನಿಮ್ಮ DHO ಮತ್ತು ಜವಾಬ್ದಾರಿರುವಂತಹ ಡಾಕ್ಟರ್ಸ್ ನಿಮ್ಮ ಒಂದು ಡಿಸಿಪ್ಲಿನ್ ಸಿಸ್ಟಮ್ ಆಗದಿದ್ದರೆ ಯು ಕೆನಾಟ್ ಟೆಲ್ ಅದರ್ ಡಾಕ್ಟರ್ ಬಿ ಇದು. ಎಸ್ ಸರ್. ಅದಕ್ಕಾಗಿ ಎಲ್ಲ ರೀತಿಯಿಂದ ನೀವು ಅದನ್ನು ನೋಡಿಕೊಂಡು ಎಸ್ ಆಯ್ತು ಹೋಗ್ಬೇಕು. ಇದು ಕೂಡ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ಇದು ಕೂಡ ಆಗಬೇಕು, ಪ್ರಮುಖವಾದ ಕಾರಣ. ಎಸ್ ಬಿಕಾಸ್ ಯು ಆರ್ ರನ್ನಿಂಗ್ ಇಟ್. ನೀವು ಸೀನಿಯರ್ ಡಾಕ್ಟರ್ಸ್ ಯಾರಿದ್ದೀರಿ, ನೀವು ಬೇರೆ ಬೇರೆ ಪೋಸ್ಟಲ್ಲಿದ್ದೀರಿ, DHO, THO, ಪ್ರೋಗ್ರಾಮ್ ಆಫೀಸರ್ಸ್, ಯು ಆರ್ ರನ್ನಿಂಗ್ ದಿ ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್. ಮಿನಿಸ್ಟರ್ ರನ್ ಮಾಡೋದಲ್ಲ. ಇದರಲ್ಲಿ ನೀವು ಸರಿದ್ರೆ ಮಾತ್ರ ನಮಗೆ ಇಲ್ಲಿ ಸರಿ ಹೆಸರು ಬರ್ತದೆ. ಇಲ್ಲ ನೀವು ಮಾಡಿದ ಉಪದ್ರ ಕರ್ಮದೇ ನಾವೇ ಉತ್ತರ ಕೊಡಬೇಕಾಗ್ತದೆ ನಿಂತ್ಕೊಂಡು. ಅದಕ್ಕೆ ಯು ಹ್ಯಾವ್ ಟು ಬಿ ಕರೆಕ್ಟ್. ಯು ಶುಡ್ ಸಿ ಯುವರ್ ಎಂಟೈರ್ DHO ಇಸ್ ಲೈಕ್ ಎ ಫ್ಯಾಮಿಲಿ. ಎಲ್ಲ ಸಮಸ್ಯೆ ಸಕ್ಕರೆ ಸ್ವೀಕರಿಸಿ ಅವರು ಡ್ಯೂಟಿಯಲ್ಲಿ ಚೆನ್ನಾಗಿ ಕರೆಕ್ಟ್ ಟೈಮ್ ಟು ಟೈಮ್ ಡ್ಯೂಟಿ ಮಾಡಬೇಕು. ಅಂದರೆ ನೀವು ಡ್ಯೂಟಿ ಮಾಡಿ ಅವ್ರ ಡ್ಯೂಟಿ ಖಂಡಿತವಾಗಿ ಮಾಡ್ತಾರೆ. ಅವ್ರನ್ನ ಮಾಡಿಸಬೇಕು. ಒಂದು ಕುಟುಂಬದ ರೀತಿಯಲ್ಲಿ ಇರಬೇಕು. ಎಸ್ ನಿಮ್ಮಲ್ಲಿ ನಾನು ಪರ್ಮನೆಂಟ್, ನಾನು ಸೀನಿಯರ್, ಇವನ್ ಜೂನಿಯರ್, ನಾನು ಪರ್ಮನೆಂಟ್, ಇವನ್ ಟೆಂಪರರಿ, ಅದು ಇದು ಎಲ್ಲಿ ಕೂಡ ಯಾರಿಗೂ ಕೂಡ ಬರಬಾರ್ದು. ಡಾಕ್ಟರ್ಸ್ ಆರ್ ಆಲ್ ಈಕ್ವಲ್. ಡಾಕ್ಟರ್ಸ್ ಈಕ್ವಲ್. ಆ ಕದ್ರ ಮುಖಾಂತರ ನೀವು ಹೋಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸೊ ಐ ಡೋಂಟ್ ಇಲಾಬ್ರೇಟ್. ಯಾಕೆ ನಮಗೆ ಇಲಾಬ್ರೇಟ್ ಮಾಡಿದ್ರೆ ನಾನು ಬೇರೆ ಸಬ್ಜೆಕ್ಟಲ್ಲಿ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಸುಳ್ಯ THO ಇಲ್ಲಿ THO ಇದ್ದಾರೆ ಸರ್. THO ಎಷ್ಟು ಡಾಕ್ಟರ್ಸ್ ಇದ್ದಾರೆ? ಸರ್ ಎಷ್ಟು PSC ಇದೆ? ಎಂಟರ್ ಸುಳ್ಯ ತಾಲೂಕು 6 PSCಯಾ? ಹಾಂ ಸರ್, ಅದು 6 ಒಂದು ತಾಲೂಕು ಹಾಸ್ಪಿಟ್ಲು 6 PSCಗಳಿದೆ. ಇಲ್ಲಿ 3 ಇದ್ದಾರೆ ಕಾಂಟ್ರಾಕ್ಟ್ ಬೇಸಲ್ಲಿ. ಓಕೆ. ಆಲ್ ಮೆಡಿಸಿನ್ಸ್, ಎಸೆನ್ಷಿಯಲ್ ಮೆಡಿಸಿನ್ಸ್ ಎಲ್ಲಿದೆ ಸರ್? ಸಪ್ಲೈ ಇದೆ ಅಲ್ಲ. ನಾನು PSC ಬಗ್ಗೆ ಹೇಳಿ. ಈಗ ಎಲ್ಲಿ ಕೂಡ ಎಷ್ಟು ಟೈಪ್ ಮೆಡಿಸಿನ್ಸ್ ಕೊಡ್ತೀರಿ? ಅಲ್ಲಿ ಎಷ್ಟು ವಾಟ್ ಆರ್ ದ ಮೆಟೀರಿಯಲ್ಸ್? ಎಷ್ಟು 400 ಐಟಮ್ಸ್? ಎಷ್ಟು ಒಂದು PSCಯಲ್ಲಿ ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂತ ಇರ್ತದೆ. ಎಷ್ಟು ಟೈಪ್ ಮೆಡಿಸಿನ್ಸ್? ಒಂದು 12+ ಅಂದರೆ ಒಂದು ಲೆಕ್ಕ ಇದೆಯಲ್ಲ. ಹೌ ಮಚ್? 160, 167 ಬೇಕಲ್ಲಿ ಮಾತ್ರ ಒಟ್ಟರೆ ಕೊಡ್ತಾರೆ. ಇದೇ ನೀವು ಇದೇ ಅಂತ ಹೇಳಿದ್ರೆ ನಾನು ನಿಮ್ಮ ಇವರ THO ಅಲ್ವಾ? ನಿಮ್ಮ ಹತ್ರ ಕರೆಕ್ಟ್ ಗೊತ್ತಿರಬೇಕು. ಒಂದು PSCಗೆ 167 ಎಸೆನ್ಷಿಯಲ್ ಡ್ರಗ್ಸ್ ಆರ್ ಸಪ್ಲೈಡ್ ಬೈ ದಿ ಗೌರ್ಮೆಂಟ್. ಹೌದಾ? ಅದರಲ್ಲಿ ಈ ವರ್ಷ ಎಷ್ಟು ನಮಗೆ ಎಸೆನ್ಷಿಯಲ್ ಡ್ರಗ್ಸ್ ಬಂದಿದೆ, ಎಷ್ಟು ಬರಲಿಲ್ಲ? ನಿಮ್ಮ ಇದರ ಪ್ರಕಾರ ಆಲ್ 167 ಎಸೆನ್ಷಿಯಲ್ ಡ್ರಗ್ಸ್ ವಿ ಹ್ಯಾವ್ ಟು ಬಿ ಸಪ್ಲೈಡ್ ಬೈ ದಿ ಗೌರ್ಮೆಂಟ್ ಟು PSC ಹ್ಯಾಸ್ ಬಿನ್ ಸಪ್ಲೈಡ್. ಅದೇ ಕಡಿಮೆ ಇಲ್ಲ. ಎಷ್ಟು ಅನ್ಟೈಡ್ ಫಂಡ್ ಬರ್ತದೆ? ಅಲ್ಲ ಆಯ್ತು, ಅನ್ಟೈಡ್ ಫಂಡ್ ಎಷ್ಟು ಬರ್ತದಿಲ್ವ? ಈಗ ಸ್ಟಾಪ್ ಮಾಡಿದ್ದಾರೆ. ಓಕೆ. ABRK ಎಷ್ಟು ಕಲೆಕ್ಷನ್ ಆಗ್ತದೆ? ಆಯಿತು, ಟೆಂಪರರಿ ಎಷ್ಟು ಆ್ಯಾವ್ರೇಜ್? ಆಯ್ತಮ್ಮ, ತಿಂಗಳಿಗೆ ಎಸ್ ಎಲ್ ಹೋಗ್ತೀರಿ ನೀವು PSCಗೆ? ನೀವು ಎಸ್ ಎಲ್ ಹೋಗ್ತೀರಿ ತಿಂಗಳಿಗೆ? ವಾಟ್ ಇಸ್ ಯರ್ ಡ್ಯೂಟಿ THO? ಈಗ ಅದು ಹಾಗೆ ಹೇಳಿ. ಸ್ವಲ್ಪ ಪ್ರಾಬ್ಲಮ್. ಇವತ್ತು ವಿಸಿಟ್ ಅಲ್ಲ. ಆಯ್ತು, ಒಂದು ನಿಮಿಷ. ಲಾಸ್ಟ್ ಇಯರ್ ಸುಳ್ಯ ತಾಲೂಕಲ್ಲಿ ABRKಲಿ ಫಾರ್ಮಸಿಸ್ಟ್ ಆ್ಯಂಡ್ ಲ್ಯಾಬ್ ಟೆಕ್ನಿಷಿಯನ್ ಮೊದಲ ಆದ್ಯತೆ ನಾವು ಕೊಡಬೇಕು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಸ್ಟ್. ಮತ್ತೆ ನೀವು NCDಗೆ ಮಾಡ್ತೀರಿ ಲ್ಯಾಬ್ ಟೆಕ್ನಿಷಿಯನ್ ಅಲ್ಲದೆ? ಡಯಾಬಿಟಿಸ್ ಮಾತ್ರ ಚೆಕ್ ಮಾಡಕ್ಕೆ ಅವ್ರು ಚೆಕ್ ಮಾಡ್ತಾರೆ ಸರ್. ಅದನ್ನು ಯಾರು ನರ್ಸಸ್ಸೇ ಮಾಡ್ತಾರೆ. ಇವನ್ PSC ಕೂಡ ಮಾಡ್ತಾ ಇದ್ದಾರೆ, CHO ಮಾಡ್ತಾ ಇದ್ದಾರೆ. ಲ್ಯಾಬ್ ಬೇರೆ ಜನರಲ್ ಟೆಸ್ಟ್ ಈಗ ಲ್ಯಾಪ್ಟಾಪ್ ಈಗ ನೀವು NCD NHM ಪ್ರೋಗ್ರಾಮ್ ಅಲ್ವಾ? ಹೌದು ಸರ್. NHM ಅಲ್ಲ? ಹೌದು ಸರ್. ಅದರಲ್ಲಿ ಮತ್ತೆ ಲ್ಯಾಬ್ ಕ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ? ಇಲ್ಲ ಸರ್. ಎಲ್ಲ ಜಿಲ್ಲೆಗಳಲ್ಲೂ NCD ಟೀಮ್ ಇದೆ ಸರ್. ತಾಲೂಕು ಹಾಸ್ಪಿಟಲ್. ನಮ್ಮ ಜಿಲ್ಲೆಯಲ್ಲಿ ಟೀಮ್ ಇಲ್ಲ ಸರ್. ಟೀಮ್ ಅಂದ್ರೆ ಏನು ಕೆಲಸ ಅವ್ರದ್ದು? ಸರ್ ಅದರಲ್ಲಿ ಮೆಡಿಕಲ್ ಆಫೀಸರ್ ಇರ್ತಾರೆ, ಲ್ಯಾಬ್ ಸ್ಟಾಫ್ ನರ್ಸ್ ಇರ್ತಾರೆ, ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಇರ್ತಾರೆ. ಅವರು ಇಡೀ ತಾಲೂಕಲ್ಲಿ ಕ್ಯಾಂಪ್ ಮೋಡಲ್ಲಿ ಹೋಗಿ ವಿಸಿಟ್ ಮಾಡಿ ಅಪ್ಡೇಟ್ ಮಾಡ್ತಿರ್ತಾರೆ ಸರ್ ಅವರು. ಸರ್ ನಮ್ಮ ಜಿಲ್ಲೆಯಲ್ಲಿ ಅದು ಇಲ್ಲ ಸರ್. ಒಬ್ಬ ಕೌನ್ಸಿಲರ್ ಕೂಡ ಇರ್ತಾರೆ ಸರ್ ಅದರಲ್ಲಿ. ಓಕೆ, ನೆಕ್ಸ್ಟ್ ಎನಿ ಅದರ್ ಪ್ರಾಬ್ಲಮ್ PSC? ಮುಂಚೆ 1,000ಗೆ ಆಶಾ ವರ್ಕರ್ ಇತ್ತು ಮುಂಚೆ. ಈಗ ಅದೊಂದು ಸಮಸ್ಯೆ. ಸೆಕೆಂಡ್, ರಿಟೈರ್ಡ್ ಆದರೂ ಹೊಸತಾಗಿ ಬರಲಿಲ್ಲ. ಮೂರನೇದು ಅವ್ರಿಗೆ ಇನ್ಸೆಂಟಿವ್ಸ್ ಏನಿತ್ತು? ಮೊದಲ ಸರ್
ಮೊದಲು ಮ್ಯಾಚಿಂಗ್ ಗ್ರಾಂಟ್ಸ್ ಬರ್ತಾ ಇತ್ತು, NHM ಇನ್ಸೆಂಟಿವ್ ಇತ್ತು. ಅದ ನಂತರ ನೀವು ಅದನ್ನು ಫಿಕ್ಸ್ ಮಾಡಿದ್ದೀರಿ ಸರ್. 5,000 ಫಿಕ್ಸ್ಡ್ ಸ್ಟೇಟ್ ಬಜೆಟ್ ಇಂದ ಬರ್ತಾ ಇದೆ. ಈಗ NHM ಬಜೆಟ್ ಇಂದ 2,000 ಫಿಕ್ಸ್ ಮಾಡಿದ್ದಾರೆ ಸರ್. 3 ಮೀಟಿಂಗ್ಗಳಿಗೆ ಕಂಪಲ್ಸರಿ ಅಟೆಂಡ್ ಆಗಬೇಕು, ಮತ್ತೆ 5 ಬುಕ್ ಮೇಂಟೈನ್ ಮಾಡಬೇಕು. ಅದಕ್ಕೆ 2,000 ಇನ್ಸೆಂಟಿವ್ ಬರ್ತದೆ ಸರ್. ಲಾಸ್ಟ್ ಇಯರ್ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅದು ಪರ್ಸೆಂಟೇಜ್ ಮೇಲೆ ಕೊಡ್ತಾ ಇದ್ರು. ಅದನ್ನ ಈಗ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ 1,000 ಅಂತ ಹೇಳಿ. ಕಳೆದ ವರ್ಷದಿಂದ ಮೇಯಿಂದ ಕೊಡ್ತಾ ಇದ್ದೇವೆ ಸರ್ ಅದನ್ನು. ಟೀಮ್ ಬೇಸ್ಡ್ ಇನ್ಸೆಂಟಿವ್ ಸರ್. ಟೀಮಲ್ಲಿ CHO, PSO ಮತ್ತು ಆಶಾ 3 ಜನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಕೊಡುವಂಥದ್ದು ಸರ್. ಅದೇ ಅಡಿಷನಲ್ ಬಿಡಿ. ಅದೇ ಸರ್, ಇವರಿಗೆ ಮುಂಚೆ ಪ್ರೆಗ್ನೆಂಟ್ ವುಮನ್ ಕರ್ಕೊಂಡು ಹೋದ್ರೆ ಬರ್ತಿತ್ತು, ಡೆಂಚರ್ ತಗೊಂಡು ಡೆಂಟಲ್ ಬರ್ತದೆ, ಅದೆಲ್ಲ ಏನಾಯ್ತು? ಅದು ಇದೆ ಸರ್. 8,000 ಅವರಿಗೆ ಫಿಕ್ಸ್ ಬರ್ತಾ ಇದೆ ಈಗ. 8,000 ಬರ್ತಾ ಇದೆ ಸರ್. ಹೌದು ಸರ್. ಆ ನಂತರ ಅವ್ರು ಮಾಡಿದ ವರ್ಕ್ ಮೇಲೆ ಬರ್ತಾ ಇದೆ ಸರ್. ಈಗ ಒಂದು ಹೈಯೆಸ್ಟ್ ಒಂದು ರಾಷ್ಟ್ರಕ್ಕೆ ಎಷ್ಟು ಬರ್ತದೆ ಸರ್? ಕಸ್ಬಾ ಬೆಂಗ್ರೆದು ಆಶಾ ಪ್ರತಿ ತಿಂಗಳು 13,000 ಎಲ್ಲ ಅದು ಇನ್ಸೆಂಟಿವ್ ಮ್ಯಾಕ್ಸಿಮಮ್ ತಗೊಳ್ತಾ ಇದ್ದಾರೆ. ಅಲ್ಲಿ ANC ಜಾಸ್ತಿ ಇದೆ ಸರ್. ಕಡಿಮೆ ಅಂದ್ರೆ ಎಷ್ಟು ಮಿಲ್ಲ? ಕಡಿಮೆ ಅಂದ್ರೆ 8,000 ಫಿಕ್ಸ್ ಕೊಡ್ಲೇಬೇಕು ಸರ್. ಅಲ್ಲ, ಅದು ಕೆಲಸ ಮಾಡದಿದ್ರು ಅಷ್ಟು ಬರ್ತದೆ. ಕೆಲಸ ಮಾಡಿ ಮಿನಿಮಮ್ ಎಷ್ಟು? 9,000 ಎಲ್ಲ ಬರ್ತದೆ ಸರ್ ಕೆಲವರಿಗೆ. ಓಕೆ ಸರ್ ಮತ್ತೊಂದು ಅವರು ಹೇಳಿದ್ದು ನೋಟ್ ಮಾಡಿ ಯೋಚನೆ ಬರುವಾಗ. ನಾನು ಇದನ್ನೆಲ್ಲ ಕೇಳ್ತೆ ಯಾಕೆ ಅಂತ ಹೇಳಿದ್ರೆ, ನಾಳೆ ಬೆಂಗಳೂರು ಮೀಟಿಂಗ್ ನನಗೆ ಬೇಕಿದೆಲ್ಲ. ಎಸ್ ಸರ್, ಆಯ್ತು, ಅದಕ್ಕೆ ಕೇಳ್ತಾ ಇದ್ದೇನೆ. ಮಾಡ್ಕೊಡ್ತೀನಿ ಸರ್. ಸರ್ 9 ಕಾಂಪೊನೆಂಟ್ಗಳನ್ನು ತೆಗೆದಿದ್ದಾರೆ ಅಂತ ಸರ್ ನಿಮ್ಮ ಗಮನಕ್ಕೆ ಈಗ ತಂದ್ರಲ್ಲ ಸರ್. ಅದರಲ್ಲಿ 5 ಕಾಂಪೊನೆಂಟ್ ಅನ್ನು ಎನೇಬಲ್ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಟ್ ಇಂದ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಇವತ್ತು. ಫ್ಯಾಮಿಲಿ ಪ್ಲಾನಿಂಗ್ ಇದು ತೆಗೆದಿದ್ರು ಸರ್. ಮೊನ್ನೆ ಬಜೆಟ್ ಅಪ್ರೂವಲ್ ಇರಲಿಲ್ಲ, ಹೋಲ್ಡ್ ಅಲ್ಲಿ ಇತ್ತದು. ಇವಾಗ 5 ಕಾಂಪೊನೆಂಟ್ ಅನ್ನು ಎನೇಬಲ್ ಮಾಡಿದ್ದಾರೆ ಅಂತೆ ಸರ್. ಸಾಫ್ಟ್ವೇರ್ ಚೆಕ್ ಮಾಡಿ ಹೇಳ್ತೇವೆ ಸರ್ ಅವರಿಗೆ ಬಂದಿದೆ ಅಂತ. ನಾನು ಡಿಸ್ಟ್ರಿಕ್ಟ್ ಬೇರೆ ಆಶಾ ಮೀಟಿಂಗ್ ಕರಿತೇನೆ. ಮತ್ತೆ ಇಲ್ಲಿ ನಮ್ಗೆ ನಾಲ್ದು ಬಂದಾಗ ಬೇರೆ ಏನಾದ್ರು ವಿಷಯ ಇದೆ ಮೀಟಿಂಗ್ ಅಲ್ಲಿ ಮಾತಾಡ್ಲಿಕ್ಕೆ ಆಶಾ ಕಾರ್ಯಕರ್ತರ ಬಗ್ಗೆ? ಸರ್ ಪೇಮೆಂಟ್ ಇದು ಈಗ ಮಾರ್ಚ್ ವರೆಗೆ ಕ್ಲಿಯರ್ ಆಗಿದೆ ಸರ್. ಮತ್ತೆ ಏಪ್ರಿಲ್ ಇಂದ ಈಗ DBT ಅಪ್ಡೇಷನ್ ಮಾಡಿದ್ದಾರೆ. ಇವತ್ತು ಮೇಕರ್ಗೆ ಎಂಟ್ರಿ ಮಾಡಿದ್ದೇವೆ, ಬರ್ಬೋದು ಸರ್. ಬಜೆಟ್ ಇದೇನು ಸಮಸ್ಯೆ ಇಲ್ಲ, ಬಜೆಟ್ ಇದೆ. ಫೆಬ್ರವರಿ ಅಲ್ಲ, ಏಪ್ರಿಲ್ ಮತ್ತು ಮೇ ಇದ್ದು ಸರ್. ಸ್ಟೇಟ್ ಬಜೆಟ್ ಇನ್ಸೆಂಟಿವ್ ಕೊಟ್ಟಾಗಿದೆ ಸರ್. ಸೆಂಟ್ರಲ್ ಇದು ಮಾತ್ರ NHM ಇದು DBT ಪೋರ್ಟಲ್ ಅಪ್ಡೇಷನ್ ಇತ್ತು, ಹಾಗೆ ಲೇಟ್ ಆಗಿದೆ ಸರ್. ಈಗ ಅಪ್ಡೇಟ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಎಲ್ಲ ಜಿಲ್ಲೆಯಲ್ಲಿಯಾ? ಥ್ರೂಔಟ್ ದ ಸ್ಟೇಟ್ ಇದೆ ಸರ್ ಪ್ರಾಬ್ಲಮ್. ಓಕೆ, ಈಗ ನೀವು ನಿಮ್ಮ DHO ಟೆನ್ಷನ್ ಮಾಡಬೇಡಿ. ಈಗ ನೀವೇ ಟೆನ್ಷನ್ ಮಾಡಿ, ನಿಮ್ಮ ಕೆಳಗಿದ್ದವರು ಟೆನ್ಷನ್ ಮಾಡಿ ಇದಕ್ಕೆ. ಸೊ ಒಂದು PSC ಇದರಲ್ಲಿ. ಸೊ ಎನಿ ಅದರ್ ಥಿಂಗ್ಸ್? ವಿಪರೀತವಾಗಿ ಮಳೆ ಬರ್ತದೆ, ಅಲ್ಲಿ ಆ ಸೋರು ಕೂಡ ಬರಬಾರ್ದು, ಮತ್ತೆ ಆ ಗಾಳಿ ಹೊಡೆದು ನೀರು ಕೂಡ ಒಳಗಡೆ ಅದು ಜೊತೆಗೆ ರೂಫ್ಗೆ ಶೀಟ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಕಡೆ. ಶೀಟ್ ಕವರಿಂಗ್ ಫ್ಲಾಟ್ ರೂಫ್ ಮಾಡಿದ್ರೆ ಗ್ಯಾಲ್ವನೈಟೆಡ್ ಶೀಟಲ್ಲಿ ಶೀಟ್ ಕವರಿಂಗ್ ಮಾಡ್ಕೊಡ್ತಾ ಇದ್ದೀವಿ ಅವರಿಗೆ. ಬೇರೆ ಪರ್ಪಸ್ ಅಲ್ಲಿ ಯಾಕೆ ಸ್ಲೋಪ್ ರೂಪೇ ಮಾಡಿದ್ರೇನು? ಸ್ಲೋಪ್ ಇದೆ ಸರ್. ಸ್ಲೋಪ್ ರೂಫ್ ಆಲ್ರೆಡಿ ಆಗೋಗಿದ್ದಾವಲ್ಲ, ಹಾಗೆ ಇರೋದಕ್ಕೆ ಕೆಲವು ಕಡೆ ತುಂಬಾ ಮಾಡ್ತಾರೆ. ಅವರು ಅದನ್ನೇ ಹೇಳೋದು, ನಾವು ಒಮ್ಮೆ ರೂಫ್ ಮಾಡಿ ಮತ್ತೆ ದುಡ್ಡು ಡಬಲ್ ಖರ್ಚು ಮಾಡೋ ಬದಲು ಸ್ಟಾರ್ಟಿಂಗೇ ನಮ್ಮ ಜಿಲ್ಲೆಗೆ ಯಾವ ರೀತಿ ಬೇಕು ಆ ರೀತಿ ಯೂಸ್ ಮಾಡಿದ್ರೆ ಹೇಗೆ ಅಂತ ಹೇಳಿ. ಆಯ್ತು, ನೋಡಿ ಅದು. ಆಯ್ತು. MLAಗಳು ಅಟೆಂಡ್ ಆಗ್ತಾರಾ PSC ಮೀಟಿಂಗ್ಗೆ? ಬರೋದಿಲ್ಲ. ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ MLA ಬರ್ತಾರೆ. ಇಲ್ಲಿಗೆ PSCಗೆ ಎಷ್ಟು ವಿಸಿಟ್ಸ್ ಮಾಡ್ತಾರೆ MLAಗಳು? ಜಸ್ಟ್ ಜನರಲ್ ವಿಸಿಟ್ ಮಾಡ್ತಾರೆ ಇಲ್ವಾ? ಅಲ್ಲ, ಕಂಪ್ಲೇಂಟ್ ಮಾಡೋದಿಲ್ಲ ಸತ್ಯಲ್ಲಿ. ನೀವು ಹೆದರ್ಬೇಕು, ನಾವು ಅಲ್ಲಿ ಹೇಳ್ತೇವೆ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿಕೊಂಡು. ಓಕೆ, ಜಸ್ಟ್ ಫಾರ್ ದ ನಾಲೆಜ್. ಇದರಲ್ಲಿ ನೀವು ಎಷ್ಟು ಸಲ ಕರೆದಿದ್ದೀರಿ ಪ್ರೋಗ್ರಾಮಿಗೆ? ಅವನು ಕೊಟ್ಟು ಹೋಗ್ತಾನೆ 2 ಡ್ರಾಪ್ಸನ್ನು. ಬೇರೆ ಈಗ ನೀವು ಕೂಡ PSCs ರೆಪ್ರೆಸೆಂಟೇಟಿವ್ ಜೊತೆಯಲ್ಲಿ ನೀವು ಉತ್ತಮವಾದ ಬಾಂಧವ್ಯ ಇಟ್ಕೊಳ್ಬೇಕು. ಅವರನ್ನೇನು ಪ್ರೋಗ್ರಾಮ್ ಎಲ್ಲ ಕರಿಬೇಕು. ಆಗ ಬಂದಾಗ ಸೊ ನಮ್ಗೆ ಅದಾಗಬೇಕು ಅಂತ ಇಲ್ಲಿ ಹೆಲ್ಪ್. ಯಾವುದೋ ಒಂದು ರೀತಿಯಾದ ಸೊಲ್ಯೂಷನ್. ಎವ್ರಿ MLAs ದೇ ವಾಂಟ್ ಟು ಡೂ ಸಮಥಿಂಗ್ ಗುಡ್ ಇದಕ್ಕೆ. ಸೊ ಯಾರು ಅವರು ಹೋಗಿ ಅದ ಜೊತೆಯಲ್ಲಿ ಬಹುಶಃ ನೀವು ಅದನ್ನು ಪ್ರಯತ್ನ ಪಡ್ತೀರಾ, ಅವ್ರಿಗೆ ಅದರ ಪ್ರಯೋಜನ ಸಿಗ್ತದೆ. ಸೊ ಒನ್ಸ್ ಇನ್ ಅ ವೈಲ್ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಅಥವಾ ಏನೋ ಕಾರ್ಯಕ್ರಮ ಕರೆಸಿ ಅಥವಾ ಮೀಟಿಂಗ್ ಬರಲೇಬೇಕಂತೇಳಿ ಕರೆಸಿ ಚರ್ಚೆ ಮಾಡಿ. ನೀವು THOs ಒಂದು ಮೀಟಿಂಗ್ ಮಾಡುವಾಗ ಒನ್ಸ್ ಇನ್ 6 months ಒಂದು ನೀವು ನೋಡಬೇಕು ಆ THOs ಇದರಲ್ಲಿ. ಸೊ ಅವ್ರು ಬಂದಾಗ ನಮಗೊಂದು ಬಿಲ್ಡಿಂಗ್ ಕೊರತೆ ಇದೆ ಅಥವಾ ಇದು ಏನಾದರೂ ಹೆಚ್ಚು ಕಮ್ಮಿ ದುಡ್ಡು ಬರ್ತದೆ, ಹೆಲ್ತ್ಗೆ ಖರ್ಚು ಮಾಡಬೇಕಂತ ಇರ್ತದೆ. ಕೆಲವು ನಮ್ಗೆ ದುಡ್ಡಿನಲ್ಲಿ 15 ಫೈನಾನ್ಸಲ್ಲಿ ಇಷ್ಟು ದುಡ್ಡು ನಾವು ಇದಕ್ಕೆ ಖರ್ಚು ಮಾಡುವ ಹೆಲ್ತಿಗೆ. ಆವಾಗ ಅದು ಯಾರು ಹೋಗ್ತಾರೆ ಆ PSCಗೆ ಅದು
ಬರ್ತದೆ. ಸೊ ಇದೊಂದು ಶುಡ್ ಮೇಕ್ ಎ ಹ್ಯಾಬಿಟ್ ಇದರಲ್ಲಿ. ಸ್ವಸ್ಥವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ವಿವಿಧ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಇವತ್ತು ನಮಗೆ ಸರ್ಕಾರದ ಎಲ್ಲ ಯೋಜನೆ ಸಮರ್ಪಕವಾಗಿ ಇರಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಪ್ರಪ್ರಥಮವಾಗಿ ಇವತ್ತು ಅದು ಅಲ್ಲಿ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ ನಾನು ಇವತ್ತು ಬಹುಶಃ ನಮ್ಮ ಜಿಲ್ಲೆಯ ಎಲ್ಲ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯಸ್ಥರನ್ನು, ವೈದ್ಯರನ್ನು, PHಗಳನ್ನು, ಪ್ರೋಗ್ರಾಮ್ ಆಫೀಸರ್, ಜಿಲ್ಲಾ ಮಟ್ಟ ಅಧಿಕಾರಿಗಳನ್ನು, DCC ಎಲ್ಲ ಒಂದು ಮೀಟಿಂಗ್ ಕರೆಸಿಕೊಂಡು ಇವತ್ತು ಪರಿಸ್ಥಿತಿ ಏನಿದೆ, ಇದರಲ್ಲಿ ಸಮಸ್ಯೆ ಇದನ್ನು ಹೇಗೆ ಬಗೆಹರಿಸಬೇಕು ಅಂತ ಒಂದು ರೂಪರೇಷೆ ಮತ್ತು ಆಲೋಚನೆ ಮಾಡಿ ಚಿಂತನ ಸಭೆ ನಾನು ಇವತ್ತು ಮಾಡಿದ್ದೇವೆ. ಇವತ್ತು ಹಲವಾರು ಸಮಸ್ಯೆ ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಈ ಸಮಸ್ಯೆಯನ್ನು ಬಗೆಹರಿಸದೆ ಈ ಸಿಸ್ಟಮನ್ನು ನಾವು ಎಷ್ಟೇ ಯೋಜನೆ ಕೊಟ್ಟರೂ ಕೂಡ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಈ ಒಂದು ಡಾಕ್ಟರ್ಗಳಿಗೆ ಬಂದು ನೇಮಕಾತಿ ಮಾಡಿ ಅವರು ಹೇಗೆ ನಾವು ಆಕರ್ಷಣೆಗೊಳಿಸಬೇಕು. ಇವತ್ತು ವೈದ್ಯರು ಹಿಂದೆ ಒಂದೆರಡು ಮಾತ್ರ ಮೆಡಿಕಲ್ ಕಾಲೇಜ್ ಇತ್ತು ಸರ್ಕಾರಿ. ಈಗ ಎಲ್ಲ ಜಿಲ್ಲೆಯಲ್ಲಿ ಸುಮಾರು 17 ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಮತ್ತೆ ಯಾಕೆ ವೈದ್ಯರ ಕೊರತೆ ಇವತ್ತು ಇರ್ತದೆ. ಕಾಂಟ್ರಾಕ್ಟಲ್ಲಿ ಕೂಡ ಬಂದು ಯಾಕೆ ಇವತ್ತು ಸೇರೋದಿಲ್ಲ, ಅಥವಾ ಗ್ರಾಮೀಣ ಮಟ್ಟದಲ್ಲೇ ಹೋಗಿ ಕೆಲಸ ಮಾಡಲಿಕ್ಕೆ ಯಾಕೆ ಇವತ್ತು ಕಡಿಮೆ ಇದೆ. ಇದೆಲ್ಲ ಕ್ರೋಢೀಕರಿಸೋದು ಚರ್ಚೆ ಮಾಡಿ ಅದಕ್ಕೆ ಬೇಕಾಗುವಂಥ ಕೆಲವು ರೂಪುರೇಷೆಗಳನ್ನು ನಾನು ಬಹುಶಃ ಮುಂದಿನ ದಿನದಲ್ಲಿ ಹಾಕಿ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಲಿಕ್ಕೆ ಆಕರ್ಷಿತಗೊಳಿಸುವಂತಹ ಮತ್ತು ಅದಕ್ಕೆ ಅವರಿಗೆ ಪ್ರೇರಣೆ ಕೊಡುವಂಥ ಕೆಲವು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ನಾನು ಮುಖ್ಯಮಂತ್ರಿ ಚರ್ಚಿಸಿ ಅದಕ್ಕೆ ಕೆಲವೊಂದು ರೂಪರೇಷೆ ನಾನು ಇವತ್ತು ಮಾಡ್ತೇನೆ. ಇವತ್ತು ಬೇರೆ ಬೇರೆ ಸ್ಕೀಮ್ಗಳಿದೆ. ಆ ಸ್ಕೀಮನ್ನು ಕೂಡ ಸರಿಯಾಗಿ ಇವತ್ತು ಮುಟ್ಟುವ ರೀತಿಯಲ್ಲಿ, ಉದಾಹರಣೆಗೆ ನಮ್ಮ ಆಯುಷ್ಮಾನ್ ಕರ್ನಾಟಕ ಯೋಜನೆ ಅಡಿಯಲ್ಲಿ BPL ಕಾರ್ಡಿನಲ್ಲಿ ಯಾರಾದೊಂದು ಪ್ರಯೋಜನ ಪಡೆದರೆ ಯಾವುದೇ ಖಾಸಗಿ ಆಸ್ಪತ್ರೆಯವರು ಆ ಪೇಷಂಟ್ನ ಕಿಸೆಯಿಂದ ದುಡ್ಡು ಕೊಡುವಂಥ ಯಾವುದೇ ಅವಕಾಶ ಇಲ್ಲ, ಏನು ಕೂಡ ಪಡ್ಕೊಳ್ಬಾರ್ದು. ಸೊ ಯಾರಾದರೂ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರು ಇವತ್ತು ಏನಾದರೂ ಚಿಕಿತ್ಸೆ ಪಡೆದು ಅವರಿಗೆ ಆ ಚಿಕಿತ್ಸೆ ಪಡೆದ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ದುಡ್ಡನ್ನು ಏನಾದರೂ ಕೇಳಿದರೆ ನಮ್ಮ ಆರೋಗ್ಯ ಮಿತ್ರನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಆರೋಗ್ಯ ಮಿತ್ರ ಅದು ನಮ್ಮ ಗಮನಕ್ಕೆ ತಂದು ಅವರಿಗೆ ಅಲ್ಲಿ ಫ್ರೀಯಾಗಿ ಅವರನ್ನು ಆರೋಗ್ಯ ಮಿತ್ರ ಅಲ್ಲಿ ಅವರ ಜವಾಬ್ದಾರಿ ಅಂತ ಹೇಳಿದರೆ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಮಾತಾಡಿ ಅವರನ್ನು ಯಾವುದೇ ದುಡ್ಡು ಕೇಳಿದ್ರೆ ಬಿಡುಗಡೆಗೊಳಿಸಬೇಕು. ಇದರಲ್ಲಿ ಏನಾದರೂ ವಿಫಲರಾಗಿ ಅವರಿಂದ ದುಡ್ಡು ಕಡಿಸಲ್ಪಟ್ಟರೆ ಆರೋಗ್ಯ ಮಿತ್ರನ ಮೇಲೆ ನಾವು ಕ್ರಮಕ್ಕೆ ತೆಗೊಳ್ತೇವೆ. ಅದು ನಮ್ಮ ಮೊದಲ. ನಾವು ಆರೋಗ್ಯ ಮಿತ್ರ ನೇಮಕ ಮಾಡಿರುವುದೇ ಈ ಜನರ ಪರವಾಗಿ ಜನರಿಗೆ ಸಿಕ್ಕುವ ಸವಲತ್ತನ್ನು ಮುಟ್ಟಿಸಲಿಕ್ಕೆ ಬೇಕಾಗಿ ನಾವಲ್ಲಿ ದುಡ್ಡು ಕೊಟ್ಟು ನಮ್ಮ ಜೊತೆ ಕೂತ್ಕೊಳಿಸುವಂಥದ್ದು ಆ ಜವಾಬ್ದಾರಿ ಅವರಿಗೆ ಇವತ್ತು ಇದೆ. ಅದರ ಜೊತೆಯಲ್ಲಿ ಕೆಲವು ಸ್ಕೀಮ್ಗಳನ್ನು ನಾವು ಇನ್ನಷ್ಟು ಇಂಪ್ರೂವ್ ಮಾಡುವಂಥದ್ದು, ಏನು ಕೆಲವು ಸ್ಕೀಮ್ ಅಗತ್ಯ ಇಲ್ಲದ ಬೇಕಾದ್ರೆ ನಾವು ಕೈ ಬಿಡುವಂಥದ್ದು, ಇದಕ್ಕೆಲ್ಲ ಕೂಡ ಮುಂದಿನ ದಿನದಲ್ಲಿ ನಾನು ಅದನ್ನು ಕ್ರಮ ವಹಿಸ್ತೇನೆ. ಅದಕ್ಕೆ ಅನುಗುಣವಾಗಿ ಇವತ್ತೊಂದು ದೊಡ್ಡ ಮಟ್ಟದ ಚಿಂತನೆ ಮಂತ್ರ ಸಭೆ ನಾನು ಇವತ್ತು ಮಾಡಿದ್ದೇನೆ. ನೋಡಿ, ಈ ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನೇ ಬಹುಶಃ APL ಕಾರ್ಡ್ದಾರರಿಗೆ BPL ಅವರಿಗೆ ಫ್ರೀ ಆರೋಗ್ಯ ಕರ್ನಾಟಕ ಅಂತೇಳಿ, BPL ಅವರಿಗೆ ಆವಾಗ BPL ಸ್ಕೀಮ್ ವಾಜಪೇಯಿ ಆರೋಗ್ಯ ಭಾಗ್ಯ ಅಂತ ಇತ್ತು. APL ಮಾಡಿದ್ದೆ ರಾಜ್ಯ ಆರೋಗ್ಯ ಭಾಗ್ಯ ಅಂತೇಳಿ 30% ಪೇಷಂಟ್ ಕಟ್ಟಬೇಕು, 70% ಸರ್ಕಾರ ಕಟ್ತದೆ. ತದನಂತರ ವರ್ಷದ ನಂತರ ಅದು 70% ಪೇಷಂಟ್ ಕಟ್ಟಲಿಕ್ಕೆ ಇತ್ತು, 30% ಈ ರೀತಿ ಬಂತು. ಇದರ ಬಗ್ಗೆ ಮತ್ತೆ ನಾನು ಪುನಃ ಪರಿಶೀಲನೆ ಮಾಡ್ತೇನೆ. ಇದರಲ್ಲಿ ಎಲ್ಲರಿಗೂ ಕೂಡ APL BPL ಅವರಿಗೂ ಕೂಡ ಅತ್ಯಂತ ಕಡಿಮೆ ಡೈಲಿ ಒಂದು ಚಿಕಿತ್ಸೆ ಸಿಕ್ಕುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಲಿಕ್ಕೆ ಆ ಚರ್ಚೆ ಅದು ಗ್ರೂಪ್ ಮುಂದಿನ ಹಮ್ಮಿಕೊಳ್ತೇನೆ. 70% ಮಾಡುವ ಪ್ಲಾನ್ ಏನಿದೆ? ಹೌದು, 70% ಅಲ್ಲ, ಅದು ನಾನು ಯಾವ ರೀತಿ ಮಾಡಬೇಕಂತ ಮತ್ತೆ ಆಲೋಚನೆ ಮಾಡ್ತೇನೆ. ಹಿಂದಿನ ಯೋಜನೆ ನಾನು ಏನು ಮಾಡಿದ್ದೆ ಅದನ್ನು ನನಗೆ ಮತ್ತೆ ತರಬೇಕೆಂಬ ಆಲೋಚನೆ ಇದೆ. ಅದಕ್ಕೆ ಚರ್ಚೆ ಮಾಡ್ತೇನೆ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ, ಅದನ್ನು ಚರ್ಚೆ ಮಾಡ್ತಾರೆ. ಇವತ್ತಲ್ಲಿ ಸ್ಟಡಿ ಮಾಡ್ಕೊಂಡು ಅದು ಇಲ್ಲಿ ಪ್ರಯೋಜನ ಇಲ್ಲದಿರ್ಬೋದು, ಬೇರೆ ಕಡೆ ಪ್ರಯೋಜನ ಬರಬೇಕಾಗ್ತದೆ.
ಅದಕ್ಕೆ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಮಾತ್ರ, ಮುಂದೆ ಅದನ್ನು ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ರಮ ತಗೊಳ್ತೀವಿ. ಈ ಆಧಾರದಲ್ಲಿ ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಡಾಕ್ಟರ್ಸ್ಗಳು, ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಏನು ನೀವು ಇದು ಮಾಡ್ತಾ ಇದ್ದೀರಿ? ನೋಡಿ, ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಯಾರು ಬಂದು ಸೇರಿಕೊಳ್ತಾರೆ. ಯಾಕೆ ಪರ್ಮನೆಂಟ್ ಕಾಲ್ ಫಾರ್ ಮಾಡಬೇಕಾದ್ರೆ ನಾವು ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ರೋಸ್ಟರ್ ಸಿಸ್ಟಮ್ ಮಾಡಿಕೊಂಡು ಬಹುಶಃ ಮತ್ತು ಅವ್ರಿಗೆ ಇದು 6-8 ತಿಂಗಳ ಪ್ರೋಸೆಸ್. ಅದಕ್ಕಾಗಿ ವೈದ್ಯರ ಎಮರ್ಜೆನ್ಸಿ ಬೇಕಂತೇಳಿ ಯಾರು ಗುತ್ತಿಗೆ ಆಧಾರ ಜಾಯ್ನ್ ಆಗ್ತಾರೆ ಅವ್ರು 3 ವರ್ಷ ಏನೋ ಸರ್ವಿಸ್ ಮಾಡಿದರೆ ಅವರನ್ನೇ ಪರ್ಮನೆಂಟ್ ಮಾಡುವಂಥ ಒಂದು ಪದ್ಧತಿಯಿಂದ ಇತ್ತು. ಆವಾಗ ಹೆಚ್ಚಿನ ಡಾಕ್ಟರ್ಗಳು ಬಂದು ಸೇರ್ತಾಯಿದ್ರು. ಯಾಕೆ ನಮಗೆ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಹೇಳಿಕೊಂಡು. ಈಗ ಅದು ಇರಲಿಲ್ಲ. ಅದಕ್ಕಾಗಿ ಬಂದರೆ ನಾಳೆ ಏನಾದರೂ ಕೆಲಸ ಮಾಡ್ತಾಯಿದ್ರು 1-2 ವರ್ಷ, ಅಲ್ಲಿಗೆ ನೇರ ನೇಮಕಾತಿ ಆದರೆ ನೆಕ್ಸ್ಟಿಗೆ ಮತ್ತೆ ಅವನಿಗೆ ಅಲ್ಲಿ ಅವ್ನು ಬಿಟ್ಟು ಹೋಗಬೇಕಾಗ್ತದೆ. ಸೊ ಅವ್ರಿಗೆ ಯಾರೇ ಇರಲಿ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಅವರಿಗೆ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿಯನ್ನು, ಈ ಒಂದು ವಿಚಾರ ಕೂಡ ನಾನು ಆಲೋಚನೆ ಮಾಡ್ತೇನೆ. ಮತ್ತು ನಾವು ಇವತ್ತು ನೋಡಿದ ಹಾಗೆ ಗುಡ್ಡಗಾಡಿನ ಪ್ರದೇಶದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಅತಿ ಒಂದು ಕುಗ್ರಾಮದಲ್ಲಿ ವೈದ್ಯರು ಹೋಗುವುದು ಕೂಡ ಇವತ್ತು ಕಡಿಮೆ. ಅದಕ್ಕಾಗಿ ಬಹುಶಃ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಹೆಚ್ಚಿನ ಏನಾದರೂ ಸ್ಯಾಲರಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡ್ಬೋದು ಅಂತೇಳಿ ಕೂಡ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಇದೆಲ್ಲ ಕೂಡ ಪ್ರಿಲಿಮಿನರಿ ಸ್ಟೇಜ್ನಲ್ಲಿದೆ. ಚರ್ಚೆ ಮಾಡಿಕೊಂಡು ಅದಕ್ಕೆ ನಿಯಮ ರೂಪಿಸಿ ಮುಖ್ಯಮಂತ್ರಿ ಒಪ್ಪಿಗೆ ಬರ್ಕೊಂಡು ಅದು ತರಬೇಕಂತಿದೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ರೋಗ ಬರಬಾರ್ದು. ರೋಗ ಬಂದರೆ ಈ ರಾಜ್ಯದ ನಿರ್ಗತಿಕರು ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ನೆಮ್ಮದಿಯಿಂದ ಪಡ್ಕೊಳ್ಳುವಂಥ ವಾತಾವರಣ ಇವತ್ತು ನಾವು ಮಾಡಬೇಕಾಗ್ತದೆ. ಏನಾದರೂ ನಾವು ಸಿಸ್ಟಮ್ ತರದಿದ್ದಲ್ಲಿ ಅಡ್ಮಿಟ್ ಆಗುವಾಗ ಆ ರೋಗಿ ಮಾತ್ರ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬರೋ ಮನೆ ಎಲ್ಲ ರೋಗಸ್ಥರಾಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಅತ್ಯಂತ ಕಡಿಮೆಯಲ್ಲಿ ಅವರಿಗೆ ಆ ಒಂದು ಬಿಲ್ನಲ್ಲಿ ಕಡಿಮೆಯಾಗಿ ಬಹುಶಃ ಅವತ್ತು ಚಿಕಿತ್ಸೆ ಬರೆದು ಹೊರಗೆ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕನ್ನೋ ಉದ್ದೇಶ ಇದೆ. ಸರ್ಕಾರದ ಯೋಜನೆಗಳನ್ನು ಇದು ಹಾಸ್ಪಿಟಲ್ಗಳು ಅದನ್ನು ನಿರಾಕರಿಸ್ತವೆ, ಅವ್ರ ಮೇಲೆ ಏನು ಕ್ರಮ ತಗೋತೀವಿ? ನೋಡಿ, ಯಾರು ಅಂದರೆ ಕ್ಯಾನ್ಸಲ್ ಮಾಡ್ತೇವೆ ನಾವು ಕೊಟ್ಟ ಸವಲತ್ತನ್ನು. ಜನಸಾಮಾನ್ಯರಲ್ಲಿ ಸವಲತ್ತು ಆಸ್ಪತ್ರೆಗೆ ಹೋಗ್ತಾರೆ, ಇವರಿಗೆ ಪೇಷಂಟ್ ಕಡಿಮೆ ಆಗ್ತದೆ. ಯಾರದ್ದನ್ನು ಅಲ್ಲಿ ವೈಲೇಷನ್ ಮಾಡ್ತಾರೆ, ಯಾರು ಮಿಸ್ಯೂಸ್ ಮಾಡ್ತಾರೆ, ವಿಲ್ ಕ್ಯಾನ್ಸಲ್ ದ ಪರ್ಮಿಷನ್. ಅಲ್ಲಿ ಕೊಡುವಂಥ MPN ಲಿಸ್ಟನ್ನು ತೆಗಿತೇವೆ. ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಅದನ್ನು ಏನೋ ಮಾಡ್ತಾ ಇಲ್ಲ. ಅದೇ ಈಗ ಎಲ್ಲಿ ಅಲೋ ಮಾಡಿ ನೋಡಿ, ನಮಗೆ ಫೋರ್ಸಲ್ಲಿ ಅಲೋ ಮಾಡಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅಲೋ ಮಾಡ್ತೇವೆ ಅವ್ರು ಒಪ್ಪಿದ ಕಂಡೀಷನ್ಗೆ ಆ ರೀತಿಯವ್ರು ಮಾಡಬೇಕು. ಯಾರು ಒಪ್ತಾರೆ ಅವ್ರಿಗೆ ಜಾಸ್ತಿ ಪೇಷಂಟ್ ಸಿಗ್ತಾರೆ. ಬ್ಯಾಂಗ್ಳೂರ್ ಮೀಟಿಂಗ್ ಟುಮಾರೋ ಡೇ ಆಫ್ಟರ್ ಟುಮಾರೋ ನಾಳೆ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲವೇ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಸಿಟಿಯಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರು MPN ಆಗಲಿಲ್ಲ, MPN ಆದವರು ಕೂಡ ಅದೇ MPN ಆದವರು ಹೇಳಲಿಕ್ಕಿಲ್ಲ, ಅಂಥದ್ದು ಹೇಳಿದ್ರೆ ಕ್ಯಾನ್ಸಲ್ ಮಾಡಬೇಕು ನಾವು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.